ನಮಗೆ ಬೇಸಿಗೆಯಲ್ಲಿ ಫುಲ್ ಈ ನಡೆಯುವ ಹಾದಿ ಉಂಟಲ್ಲ, ನೀರು ಕಡಿಮೆ ಇರ್ತದೆ. ಓ ಮೈ ಗಾಡ್. ಬಂಟಿ ವೇಟ್ ಇತ ಬರ್ಪೋ. ನೋಡಿ ಚಂದ್ರನೊಟ್ಟಿಗೆ ಒಂದು ನಕ್ಷತ್ರ ಇರುವ ಹೊತ್ತು. ಬೆಳಕು ಫುಲ್ ಆಗ್ಬೇಕಷ್ಟೇ. ಈ ಹೊತ್ತಿಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಒಂದು ಕಡೆಗೆ ಹೊರಟಿದ್ದೇವೆ. ಸ್ನಾನ ಎಲ್ಲ ಆಗಿದೆ. ಎಲ್ಲಿಗೆ ಅಂತ ಹೇಳಿ ಈ ವಿಡಿಯೋವನ್ನು ಫುಲ್ ನೋಡಿದರೆ ಗೊತ್ತಾಗ್ತದೆ, ಆಯಿತಾ? ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಈ ವ್ಲಾಗ್ನ ಇಂಟ್ರೋದಲ್ಲಿ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರ್ತದೆ ನಾವು ಎಲ್ಲಿಗೆ ಬಂದಿದ್ದೇವೆ. ಬಟ್ ಯಾಕೆ ಬಂದಿದ್ದೇವೆ ಅಂತ ನಿಮಗೆ ಗೊತ್ತಾಗಿರ್ಲಿಕ್ಕಿಲ್ಲ. ಸೊ ಈಗ ನೋಡಿ, ನಾವು ಮಧ್ವ ಸರೋವರದ ಕಡೆಗೆ ಹೋಗ್ತಾ ಇದ್ದೇವೆ. ನನ್ನ ಹಸ್ಬೆಂಡ್ ಮಧ್ವ ಸರೋವರದಲ್ಲಿ ತೀರ್ಥ ಸ್ನಾನ ಮಾಡಿ ಅಲ್ಲಿಯೇ ಜಪ ತಪಾದಿಗಳನ್ನು ಮುಗಿಸಿ ಆಮೇಲೆ ನಾವಿಬ್ಬರು ಕೂಡ ಕೃಷ್ಣ ದರ್ಶನಕ್ಕೆ ಹೋಗುವವರಿದ್ದೇವೆ. ಇಲ್ಲಿ ಮಹಿಳೆಯರು ಕೂಡ ನೀರಿಗೆ ಇಳಿದು ತೀರ್ಥ ಸ್ನಾನ ಎಲ್ಲ ಮಾಡ್ತಾರೆ, ಆಯಿತಾ? ಬೆಳಿಗ್ಗೆ ಬೇಗ ಬಂದು ಬಟ್ಟೆ ಬದಲಾಯಿಸಲಿಕ್ಕೆ ಸ್ವಲ್ಪ ಸಣ್ಣ ಜಾಗ ಎಲ್ಲ ಉಂಟು. ಆದರೆ ಎಂತ ಅಂತ ಹೇಳಿದರೆ ನನಗೆ ಸ್ವಿಮ್ಮಿಂಗ್ ಎಲ್ಲ ಬರುವುದಿಲ್ಲ ಅಲ್ಲ, ಮತ್ತು ನನಗೆ ನೀರಿಗೆ ಅಷ್ಟಾಗಿ ಇಳಿದು ಅಭ್ಯಾಸ ಕೂಡ ಇಲ್ಲ. ಹಾಗೆ ನಾನು ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡೆ. ನನ್ನ ಹಸ್ಬೆಂಡಿಗೆ ಚಿಕ್ಕಂದಿನಿಂದ ಕೂಡ ನೀರಲ್ಲಿ ಈಜಿ ಎಲ್ಲ ಅಭ್ಯಾಸ ಊರಿನಲ್ಲಿ. ಹಾಗೆ ಅವರು ಎಲ್ಲಿ ಸರೋವರ ಕಂಡ್ರೆ ಕೂಡ, ಸಮುದ್ರ ಕಂಡ್ರೆ ಕೂಡ ತೀರ್ಥ ಸ್ನಾನ ಮಾಡಿಕೊಂಡು ಬರ್ತಾರೆ. ಸೊ ನಾನು ಸೈಡಲ್ಲಿ ಕೂತ್ಕೊಂಡು ಏನಾದ್ರು ಧ್ಯಾನ ಮಾಡೋದು, ನೀರಲ್ಲಿ ಕಾಲಿಳಿಸಿ ಸುಮ್ಮನೆ ಕೂತ್ಕೊಳ್ಳೋದ ಮಾಡ್ತೇನೆ. ಹಾಗೆ ಇಲ್ಲಿ ಅವರದು ಸ್ನಾನ ಎಲ್ಲ ಆದ ನಂತರ ನೋಡಿ ಈ ಥರ ಇದೊಂದು ಕ್ರಮ ಅಂತ, ಆಯಿತಾ? ಬೈರಾಸ ಅಂತಲ್ಲ, ನಾವು ಸ್ನಾನ ಮಾಡುವ ಮೈ ಒರೆಸುವ ಬೈರಾಸ, ಅದನ್ನು 7 ಬಾರಿ ಈ ಥರ ಏನು ಮಾಡಿದ್ರು ಕುಡಿಸ್ಬೇಕಂತ. ಕುಡುಪುದು ಹೇಳಿದಾಗೆ ಸರಿ ಕನ್ನಡ ಶಬ್ದವೇ ಸಿಗ್ತಾ ಇಲ್ಲ ನನಗೆ. ಎಂತ ಮಾಡೋದು ನೀವು ಹೇಳಿ, ಅದು ಕರೆಕ್ಟಾದಂತಹ ಕನ್ನಡ ಶಬ್ದ. ಅಂದರೆ ಅದು ನೀರನ್ನೆಲ್ಲ ರಟ್ಟಿಸಿ ತೆಗಿಬೇಕಂತ 7 ಸರ್ತಿ ಆ ಥರ ಮಾಡಿ. ಹಾಗೆ ನಾನು ಕೂಡ ನಿಂತುಕೊಂಡು ಸ್ವಲ್ಪ ಹೊತ್ತು ಸೂರ್ಯದೇವನನ್ನು ಪ್ರಾರ್ಥನೆ ಮಾಡಿಕೊಂಡೆ, ಸೂರ್ಯೋದಯದ ಕಾಲದ ಕಾರಣ.
ಇಲ್ಲಿ ಹೆಚ್ಚಿನ ಅಂಶ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಮತ್ತು ಪರಿಚಯಸ್ಥರು, ದೇವಸ್ಥಾನಕ್ಕೆ ಪರಿಚಯಸ್ಥರಿದ್ದವರು ಮಾತ್ರ ಕಾಣ್ತದೆ. ಮಧ್ವ ಸರೋವರದಲ್ಲಿ ಸ್ನಾನ ಮಾಡೋದು ಅಥವಾ ಜಪ ಮಾಡೋದು. ಸ್ನಾನ ಅಂದರೆ ಸ್ನಾನ ಅಲ್ಲ, ಅದು ತೀರ್ಥ ಸ್ನಾನ. ಸೋಪೆಲ್ಲ ತಂದು ಸ್ನಾನ ಮಾಡೋದಲ್ಲ, ನಾವು ತೀರ್ಥ ಸ್ನಾನ ಮಾಡಿ ಅಲ್ಲಿ ಜಪ ಎಲ್ಲ ಮಾಡೋದು. ಹಾಗೆ ತುಂಬ ಜನ ಎಲ್ಲ ಅಲ್ಲಿ ಕಾಣಿಸ್ತಿಲ್ಲ. ನನ್ನ ಹಸ್ಬೆಂಡು ಬಹಳ ಸಮಯದಿಂದ ಹೋಗ್ತಾ ಇದ್ರು. ಈ ದಿವಸ ಏಕಾದಶಿ ಆದ ಕಾರಣ ನಾನು ಸಹ ಅವರೊಟ್ಟಿಗೆ ಹೊರಟದ್ದು. ನಾನು ಮನೆಯಲ್ಲೇ ಸ್ನಾನ ಎಲ್ಲ ಮಾಡಿ ಅವರ ಜೊತೆಗೆ ಬಂದಿದ್ದೇನೆ. ಅವರು ಕೂಡ ಫುಲ್ ಉಪವಾಸ ಆಯ್ತಾ, ನಿರ್ಜಲ ಉಪವಾಸ ನಾವಿಬ್ರು ಕೂಡ ಮಾಡುದು ಅಂತ ಹೇಳಿ ನಿರ್ಧಾರ ಮಾಡಿದ್ದೇನೆ. ನಾನು ಬಹಳ ಹಿಂದೆ ನಿರ್ಜಲ ಉಪವಾಸ ಮಾಡ್ತಾ ಇದ್ದೆ, ನೀರು ಕೂಡ ಸೇವಿಸದೆ ಏಕಾದಶಿ ವ್ರತ ಮಾಡುದು. ನಮಗೆ ಬೇಸಿಗೆಯಲ್ಲಿ ಫುಲ್ ಈ ನಡೆಯುವ ಹಾದಿ ಉಂಟಲ್ಲ, ನೀರು ಕಡಿಮೆ ಇರ್ತದೆ. ಮಳೆಗಾಲ ಆಗುವಾಗ ಈ ದಂಡೆ ಮೇಲೆ ಸಜ್ಜು ಫುಲ್ ನೀರಾಗಿರ್ತದೆ, ಇಳಿಲಿಕ್ಕೆ ಕಷ್ಟ. ಬಟ್ ಈಗ ಮಳೆ ಕಡಿಮೆ ಆದ ಕಾರಣ ಸ್ವಲ್ಪ ನಮಗೆಲ್ಲ ಇಲ್ಲಿ ನಡಿಲಿಕ್ಕೆಲ್ಲ ಅವಕಾಶ ಆಗ್ತಾ ಉಂಟು. ನೋಡಿ, ಬಹಳಷ್ಟು ಭಕ್ತಾದಿಗಳು ಬಂದು ಇಲ್ಲಿ ಸ್ನಾನ ಎಲ್ಲ ಮಾಡಿ ಜಪ ತಪಾದಿಗಳನ್ನೆಲ್ಲ ಮುಗಿಸ್ಕೊಳ್ತಾರೆ. ಓ ಮೈ ಗಾಡ್, ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತು ನೋಡಿ, ನಾವಿಲ್ಲಿ ಮಧ್ವ ಸರೋವರಕ್ಕೆ ಬಂದಿದ್ದೇವೆ ಆಯಿತಾ. ಇವತ್ತು ಏಕಾದಶಿ. ಸೊ ನಮ್ಮ ಏಕಾದಶಿ ದಿವಸ ಎಸ್ ಕೃಷ್ಣ ಭಕ್ತ ಹೇಗೆ ನಮ್ಮ ಲೈಫ್ ಸ್ಟೈಲ್ ಇರ್ತದೆ ಅಂತ ಹೇಳಿ ನೋಡಿ. ಇದು ನೋಡಿ, ಇದು ಮಧ್ವ ಮಂಟಪ. ನೋಡಿ, ಅಲ್ಲಿ ಒಂದು ಬಾತುಕೋಳಿ ಕಾಣ್ತಾ ಉಂಟು. ನಡೆಯುವಾಗ ಮಾತ್ರ ಭಾರಿ ಜಾಗ್ರತೆ ಮಾಡಬೇಕು, ಜಾರ್ತದೆ. ಪಾಂಬಚ್ಚಿ ಕಟ್ಟಿ ನೋಡಿ ಹೇಗೆ ಉಂಟು, ಪಾಂಬಚ್ಚಿ ಕಟ್ಟಿ ಇಲ್ಲಿ. ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ನಾನು ಧ್ಯಾನ ಮಾಡಲಿಕ್ಕೆ ಕೂತ್ಕೊಳ್ತೇನೆ. ದೇವರ ದರ್ಶನಕ್ಕೆ ಹೋಗ್ತೇವೆ. ಅಲ್ಲಿ ನನಗೆ ಇವತ್ತು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಲಿಕ್ಕೆ ಉಂಟು. ಮತ್ತು ನನ್ನ ಗಂಡ ಪವಮಾನ ಪಾರಾಯಣ ಮಾಡ್ತಾರೆ. ನನ್ನ ಗಂಡಂದು ಜಪ ಎಲ್ಲ ಆಯಿತು, ಇನ್ನು ಹೊರಡುದು ನಾವು. ಹೋಗುವ. ಸಾರಿ ಮಾತ್ರ ಫುಲ್ಲು ಒದ್ದಾಯ್ತು. ನಾವು ಚಂಡಿಯಲ್ಲೇ ಕುತ್ಕೊಳ್ಬೇಕು. ಇಲ್ಲಿ ಜಪ ಆಗಿ ನನಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಂಥ ಸೊಳ್ಳೆ, ಸಣ್ಣ ಸಣ್ಣ ಸೊಳ್ಳೆ. ಅದೊಂದು ಬಾತುಕೋಳಿ ಆಗದಿಂದ ತಿರುಗ್ತಾ ಉಂಟು, ಕ್ಲಿಕ್ ಮಾಡಲಿಕ್ಕೆ ಆಗೋದಿಲ್ಲ. ಟಾಟಾ ಎಲ್ಸಿಯಾರ ಸಿಕ್ಕನ ಆಮೆ. ಹಾಂ, ಅವು ದೂರ ಅಂಟಿತ್ನದ ಆತು ಕ್ಲಿಯರ್ ಬರ್ಪುರಿ. ಆಮೆ ಇತ್ತು ಮೂಳೆ ಬಂದಾಗ. ಇತ್ತ ದೂರ ಬೋಪುಣ ಮಠಂಕ ದೇವರ ದರ್ಶನ ಅಂಕ. ಕೃಷ್ಣದೇವರ ಎದುರು ಒಂದು ಮಂಟಪ ಉಂಟಲ್ಲ, ಅಲ್ಲಿ ನೋಡಿ ಹೀಗೆ ಡೈಲಿ ಬೆಳಿಗ್ಗೆ ಬಂದು ರಂಗೋಲಿ ಎಲ್ಲ ಹಾಕ್ತಾರೆ ಆಯ್ತಾ.
ಇದು ವಿಶ್ವರೂಪ ದರ್ಶನ ಪ್ರಭಾವಳಿ ಆಯ್ತಾ ಸ್ವಾಮೀಜಿಯವರ ಜನ್ಮ ನಕ್ಷತ್ರಕ್ಕೆ ಕೊಟ್ಟದು. ಇದು ಮಧ್ವಾಚಾರ್ಯರು ಕುಳಿತುಕೊಂಡಂತಹ ಆಸನ, ಸಿಂಹಾಸನ. ಅದಕ್ಕೆ ಈ ಸರ್ತಿ ನಮ್ಮ ಸ್ವಾಮೀಜಿಯವರು ಬಂಗಾರದ ಕವಚ ಮಾಡಿಸಿದ್ದಾರೆ. ಈ ಜಾಗಕ್ಕೆ ಸಿಂಹಾಸನ ಇರುವಂತಹ ಜಾಗ ಅಂತ ಹೇಳಿದ್ವಿ. ನನಗೇನೋ ಹೆಸರುಂಟು. ಇಲ್ಲಿ ನಾವೀಗ ಪಾರಾಯಣ ಮಾಡಲಿಕ್ಕೆ ಬಂದಿದ್ದೇವೆ. ನನ್ನ ಹಸ್ಬೆಂಡ್ ಪವಮಾನ ಪಾರಾಯಣ ಮಾಡ್ತಾ ಇದ್ದಾರೆ. ನಾನು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದೆ. ಹಾಗೆ ನಂತರ ಅಲ್ಲಿಂದ ನಾವು ಬಂದದ್ದು ಭೋಜನ ಶಾಲೆಯ ಮುಖ್ಯ ಪ್ರಾಣ ದೇವರ ಗುಡಿ ಹತ್ರ ಆಯ್ತಾ. ಇದು ತುಂಬಾ ಕಾರ್ಣಿಕವಾದಂತಹ ಸ್ಥಳ, ಸಾನ್ನಿಧ್ಯ ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ. ಹಾಗೆ ನಾವು ಯಾವುದೇ ಒಂದು ನಮ್ಮ ಪ್ರಾರ್ಥನೆ ಕೂಡ ಇಲ್ಲಿ ಮಾಡಿದ್ರೆ ಅದಕ್ಕೆ ಶೀಘ್ರವಾದ ಫಲ ಸಿಗ್ತದಂತೆ. ಹಾಗೆ ಇಲ್ಲಿ ಕೂಡ ನನ್ನ ಹಸ್ಬೆಂಡ್ ಸ್ವಲ್ಪ ಉಳಿದಿರುವಂತಹ ಪವಮಾನ ಪಾರಾಯಣ ಮಾಡಿದ್ರು. ಅಲ್ಲಿನ ನಂತರ ನಾವು ಗೋಶಾಲೆಗೆ ಬಂದೆವು. ಹಾಗೆ ಇಲ್ಲಿ ನೋಡಿ ಎಲ್ಲ ಬೇರೆ ಬೇರೆ ನಮೂನೆಯ ತಳಿಗಳನ್ನು ನಾವು ಕಾಣ್ಬೋದು. ಅಣ್ಣ ಜಾನೆ ಮಣಿಪುರಿ ನಡೆ ಬರ್ಪೇಸಲೆ ಮಣಿಪುರಿ ಹುಷಾರಿದ್ಯಾ ಅಂತ ಜನ ಬರ್ಪೇ ಎಂಚ ಎತ್ತೆಯಾ ನೀ ಏನ್ ಮುಳಿ ಪುನಗ ಮಸ್ತ್ ವಿಕಾಯ್ ಹಾ ಇನ್ನು ವರದ ಲೆಕ್ಕ ನಿಂಗೆ ಆಳಂದೇ ವೃತ್ತಿ ಮಂತಾರೆಲ್ಲ ತಾಡು ಅಂತ ಬಳತ್ ನಡೋತಿ ಕಪ್ಪು ಬಳ್ದು ತಾಳಿರ್ತಾರೆ. ಹೀಗೆ ನಾವು ದೇವರ ದರ್ಶನ ಮಾಡಿ ಪಾರಾಯಣ ಎಲ್ಲ ಮಾಡಿ ಅಲ್ಲಿಂದ ನಂತರ ನಮ್ಮ ಮನೆಗೆ ಹೊರಟೆವಾಯ್ತಾ. ಏಕಾದಶಿ ವಿಶೇಷ. ಇಲ್ಲಿ ಕೃಷ್ಣದೇವರ ದರ್ಶನ ಮಾಡಿದ ಮೇಲೆ ನಮ್ಮ ಗೀತಾ ಮಂದಿರ ಉಂಟಲ್ಲ, ಅದರ 3ನೇ ಮಹಡಿಯಲ್ಲಿ ಒಂದು ಇದು ವಿಡಿಯೋ ಪ್ಲೇ ಮಾಡ್ತಾರೆ, ವಿಶ್ವರೂಪ ದರ್ಶನ ಅಂತ ಹೇಳಿ ದೇವರದು. ಸೊ ಅದನ್ನು ಸಹ ನೋಡ್ಲಿಕ್ಕೆ ಎಲ್ಲರೂ ಸಹ ಬರ್ಬೋದು. ಇಲ್ಲಿ ನೋಡಿ ಯಾರೆಲ್ಲ ಇದ್ದಾರೆ ಅಂತ. ಹಾಯ್, ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದರ ಉಳಿದ ಭಾಗವನ್ನು ಇನ್ನೊಂದು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೇನೆ ಆಯ್ತಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀ ಕೃಷ್ಣ.